ಅದ್ಯಾಕೋ ಬೇಜಾರಾಯಿತು ಅಂತ ಮೈಸೂರು ಸರ್ಕಲ್ನಿಂದ ಮೆಜೆಸ್ಟಿಕ್ಗೆ ನಡ್ಕೊಂಡು ಹೋದೆ. ಗಾಂಧಿನಗರದ ಮಧ್ಯೆ ಹಾದು ಹೋಗುವಾಗ ಅತ್ತ ಇತ್ತ ಚಿತ್ರಮಂದಿರಗಳನ್ನು ನೋಡ್ತಾ ಹೋಗುವ ಮಜಾನೇ ಬೇರೆ. ಹೀಗೆ ಭೂಮಿಕಾ ಅಭಿನಯ ಚಿತ್ರಮಂದಿರದ ಸಿಗ್ನಲ್ ಕಳೆದು ನರ್ತಕಿ ಸಂತೋಷ್ ಚಿತ್ರಮಂದಿರ ಬಂದೇ ಬಿಡ್ತು. ಸ್ಟಾರ್ ಚಿತ್ರಗಳ ಕಾಯಂ ಚಿತ್ರಮಂದಿರ ಹಾಗೆ ಡಿ ಬಾಸ್ನ ನೆಚ್ಚಿನ ಚಿತ್ರಮಂದಿರ ನರ್ತಕಿಯಲ್ಲಿ ಯಾವ ಸಿನಿಮಾ ಅಂತ ನೋಡಿದ್ರೆ ಅದಾಗಲೇ ರಿವೀಲ್ ಅನ್ನೋ ಚಿತ್ರದ ಪೋಸ್ಟರ್ಗಳು ರಾರಾಜಿಸುತ್ತಿದ್ದವು. ಅಷ್ಟೇ ಯಾಕೆ, ಚಿತ್ರದ ನಾಯಕನ ಕಟೌಟ್ ಕೂಡ ನರ್ತಕಿಯ ಮುಂದೆ ಪ್ರೇಕ್ಷಕರನ್ನು ಕೈಬೀಸಿ ಕರಿತಾ ಇತ್ತು. ಅರೆ ಯಾರಿದು, ಎಲ್ಲೋ ನೋಡ್ದಂಗೆ ಇದೆಯಲ್ವಾ ಅಂತ ಚಿತ್ರಮಂದಿರದ ಮೆಟ್ಟಿಲು ಹತ್ತಿ ಟಿಕೆಟ್ ಪಡೆದು ಚಿತ್ರಮಂದಿರದ ಒಳಗಡೆ ಎಂಟ್ರಿ ಕೊಟ್ಟು ಸಿನಿಮಾ ನೋಡಾಯಿತು. ಕುತೂಹಲಭರಿತ ವಿಭಿನ್ನ ಕಥಾಹಂದರವುಳ್ಳ ಚಿತ್ರ ಇದಾಗಿತ್ತು. ನಾಯಕ ನಟನ ಮನೋಜ್ಞ ಅಭಿನಯ ಮನಸ್ಸು ತಾಕಿತ್ತು. ಆದರೆ ಯಾರಿದು, ಎಲ್ಲೋ ನೋಡ್ದಂಗೆ ಇದೆಯಲ್ವಾ ಅಂತ ಹಿಂದಿನ ಪುಟಗಳನ್ನು ತೆರೆದು ನೋಡಿದ್ರೆ ಅಲ್ಲಿ ಸಿಕ್ಕಿರೋ ಮಾಹಿತಿ ತಿಳಿದು ಬೆಚ್ಚಿಬಿದ್ದೆ. ಹೌದು, ಇದು ಮನೋಜ್ ಪುತ್ತೂರು ಅನ್ನೋ ಹೆಸರಿನಿಂದ ಕುಡ್ಲ ಕಫೆಯನ್ನು ತುಳು ಚಿತ್ರದ ಮೂಲಕ ಬಣ್ಣದ ಲೋಕವನ್ನು ಪ್ರವೇಶಿಸಿದ ಕಲಾವಿದನ ಫ್ಲಾಶ್ ಬ್ಯಾಕ್. ಕುಡ್ಲ ಕಫೆಯಲ್ಲಿ ಖಳನಾಯಕನಾಗಿ ಅಬ್ಬರಿಸಿದ ಮನೋಜ್ ಆ ಬಳಿಕ ಚಂದನವನದಲ್ಲಿ ಗುರುತಿಸಿಕೊಂಡ್ರು. ಹ್ಯಾಪಿ ಬರ್ತ್ಡೇ, ಪರಸಂಗ, ಕುಮಾರಿ, ಜೀವನಯಜ್ಞ ಹೀಗೆ ಒಂದಿಷ್ಟು ಚಿತ್ರಗಳ ಮುಖ್ಯ ಪಾತ್ರಗಳಿಗೆ ಬಣ್ಣ ಹಚ್ಚಿ ಎಲ್ಲದಕ್ಕೂ ಸೈಯನಿಸಿಕೊಂಡ್ರು. ಈ ಸಂದರ್ಭದಲ್ಲಿ ಮನೋಜ್ ಪುತ್ತೂರು ಅದ್ವೈತ್ ಅನ್ನೋ ಹೆಸರನ್ನು ಬದಲಾಯಿಸಿಕೊಂಡ್ರು. ಅಷ್ಟೇ ಅಲ್ಲದೆ ಟಾಲಿವುಡ್ಗೂ ಕಾಲಿಟ್ರು. ಎಂತವಾರ ಲೈನ ಅನ್ನೋ ತೆಲುಗು ಚಿತ್ರದಲ್ಲಿ ನಾಯಕ ನಟನ ಪಾತ್ರಕ್ಕೆ ಜೀವ ತುಂಬಿದ್ರು ಅದ್ವೈತ್. ಈ ರೀತಿಯಾಗಿ ಮಿಂಚಿರುವ ಬೆರಳೆಣಿಕೆಯ ನಟರಲ್ಲಿ ಅದ್ವೈತ್ ಕೂಡ ಒಬ್ರು. ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಗುರುತಿಸಿಕೊಂಡು ಪಕ್ಕದ ತೆಲುಗು ಚಿತ್ರರಂಗದಲ್ಲೂ ನಾಯಕ ನಟನಾಗಿ ಕಾಣಿಸಿಕೊಂಡಿರುವ ಬೆರಳೆಣಿಕೆಯ ನಟರ ಸಾಲಿಗೆ ಅದ್ವೈತ್ ಕೂಡ ಸೇರಿಕೊಂಡ್ರು. ಒಂದು ಕಾಲದಲ್ಲಿ ಉಪೇಂದ್ರ, ಥ್ರಿಲ್ಲರ್ ಮಂಜು ಕನ್ನಡದ ಜೊತೆಗೆ ಟಾಲಿವುಡ್ನಲ್ಲೂ ಅಬ್ಬರಿಸಿದ್ರು. ಡಬ್ಬಿಂಗ್ ಜೊತೆಗೆ ಸೀದಾ ಚಿತ್ರಗಳಲ್ಲೂ ಬಣ್ಣ ಹಚ್ಚಿ ತೆಲುಗು ಮಂದಿಗೆ ಇಷ್ಟವಾಗಿದ್ರು. ಆ ಬಳಿಕ ಯಾವ ನಟನು ಕನ್ನಡದ ಜೊತೆಗೆ ಟಾಲಿವುಡ್ನಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಂಡಿರಲಿಲ್ಲ. ಆದರೆ ಇದೀಗ ಈ ಸಾಲಿಗೆ ಅದ್ವೈತ್ ಸೇರಿಕೊಂಡಿದ್ದಾರೆ. ಈ ತೆಲುಗು ಚಿತ್ರದ ಬಳಿಕ ರಿವೀಲ್ ಮೂಲಕ ಮತ್ತೆ ಕನ್ನಡಕ್ಕೆ ಕಮ್ಬ್ಯಾಕ್ ಆಗಿದ್ದಾರೆ. ಎಸ್, ಫ್ಲಾಶ್ ಬ್ಯಾಕ್ ನೋಡಾಯಿತು. ಇದೀಗ ಪ್ರಸ್ತುತ ಅದ್ವೈತ್ ಏನ್ ಮಾಡ್ತಿದ್ದಾರೆ ಎನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಿದೆಯಾ? ಇವೆಲ್ಲದಕ್ಕೂ ಉತ್ತರಿಸ್ತೀವಿ. ಇದೇ ಜನವರಿ 16ರಂದು ಗಾಜನೂರು ಅನ್ನೋ ಚಿತ್ರ ಸೆಟ್ಟೇರಿತ್ತು. ಈ ಚಿತ್ರದಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಂಡಿರುವ ಅದ್ವೈತ್ ತಮ್ಮ ಹೆಸರನ್ನು ಅವತಾರ್ ಎಂದು ಬದಲಾಯಿಸಿಕೊಂಡ್ರು. ಈ ಚಿತ್ರದಲ್ಲಿ ಅವತಾರ್ಗೆ ರಾಬರ್ಟ್ ಕ್ಯಾಸಿಯಾ, ಸೋನಲ್ ಮೊಂತೇರೊ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಮತ್ತೊಂದು ತೆಲುಗು ಚಿತ್ರದಲ್ಲೂ ಅವತಾರ್ ಅಬ್ಬರಿಸಿದ್ದು ಇಲ್ಲಿ ಮನೋಜ್ ಪುತ್ತೂರು ಎಂದು ತನ್ನ ನಿಜವಾದ ಹೆಸರಿನಲ್ಲಿ ಪ್ರೇಕ್ಷಕರ ಮುಂದೆ ಬಂದಿದ್ದಾರೆ. ಅಹಿರಾವಣ ಅನ್ನೋ ತೆಲುಗು ಚಿತ್ರದ ಪೋಸ್ಟರ್ ಮನೋಜ್ ಅವರ ಹುಟ್ಟುಹಬ್ಬದಂದು ರಿಲೀಸ್ ಆಗಿದೆ. ಇದರಲ್ಲಿ ಮನೋಜ್ ಪೊಲೀಸ್ ಲುಕ್ನಲ್ಲಿ ಖಡಕ್ ಆಗಿಯೇ ಕಾಣಿಸಿಕೊಂಡಿದ್ದಾರೆ. ಇದರೊಂದಿಗೆ ಈ ಹಿಂದೆ ರಾಜಮೌಳಿಯವರ ತಂದೆ ವಿಜಯೇಂದ್ರ ಪ್ರಸಾದ್ ಅವರನ್ನು ಮನೋಜ್ ಭೇಟಿ ಮಾಡಿ ಮುಂದಿನ ಚಿತ್ರದ ಬಗ್ಗೆ ಮಾತುಕತೆಯನ್ನು ನಡೆಸಿದ್ರು. ಬಾಹುಬಲಿ ಕತೆಗಾರನ ಚಿತ್ರ ಅಂದ್ರೆ ಸುಮ್ನೇನಾ? ಇದು ಕನ್ನಡ, ತುಳು, ತೆಲುಗು ಹಾಗೆ ಹಿಂದಿ ಭಾಷೆಯಲ್ಲಿ ನಿರ್ಮಾಣವಾಗುತ್ತೆ ಎನ್ನೋ ಮಾತುಗಳಿವೆ. ಹೀಗೆ ನಮ್ಮ ಕರಾವಳಿಯ ಪ್ರತಿಭೆ ಮನೋಜ್ ಕನ್ನಡದ ಜೊತೆಗೆ ಟಾಲಿವುಡ್ನಲ್ಲೂ ಸಾಕ ಸದ್ದು ಮಾಡ್ತಿದ್ದು ನಮ್ಮ ಕನ್ನಡದ ಪತಾಕೆಯನ್ನು ಎಲ್ಲೆಡೆ ರಾರಾಜಿಸಿದ್ದಾರೆ. ನಮ್ಮ ರಾಜ್ಯದ ನಟರೊಬ್ಬರು ನಮ್ಮ ಚಂದನವನದ ಜೊತೆ ಬೇರೆ ಭಾಷೆಯಲ್ಲೂ ನಾಯಕ ನಟನಾಗಿ ಮಿಂತಾರೆ ಎಂದ್ರೆ ಅದು ನಮಗೆ ತಾನೇ ಹೆಮ್ಮೆ. ಮನೋಜ್ ಅವರ ಮುಂದಿನ ಪ್ರಾಜೆಕ್ಟ್ಗೆ ನಮ್ದೊಂದು ಆಲ್ ದ ಬೆಸ್ಟ್. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.